ಎಲ್ಲರೂ ಗಣೇಶನ ಭಕ್ತರೇ. ಹೊರಗಿನವರು ಅಂದರೆ ಇದರ ಒಳಗಿರುವವರು ಮಾತ್ರ. ಒಳಗಿರುವವರು ಬೇರೆ ಬೇರೆ ಪ್ರದೇಶಕ್ಕೆ ಸೇರಿದವರು. ಈಗ ವಿದ್ಯಾರ್ಥಿಗಳು ಅಂತ ವಿದ್ಯಾರ್ಥಿ ಎಲ್ಲ ಬರೀ ಯೂನಿವರ್ಸಿಟಿಯ ಜಾಗದಲ್ಲಿ ಹುಟ್ಟಿ ಬೆಳೆದವರಲ್ಲ, ಇಡೀ ರಾಜ್ಯದಿಂದ ಜನ ಅಲ್ಲಿ ಬಂದಿರ್ತಾರೆ. ಈಗ ಹೊರಗಿನವರು ಒಳಗಿನವರು ಇಲ್ಲ, ನಮಗೆಲ್ಲರೂ ಒಂದೇ. ನಮಗೆ ಅದಕ್ಕೋಸ್ಕರ ಎಲ್ಲರೂ ಬರುವುದೇ, ಎಲ್ಲರೂ ಅಲ್ಲಿ ಇರುವುದೇ, ಅದರಲ್ಲಿ ಎರಡು ಪ್ರಶ್ನೆ ಏನಿದೆ. ಮಾಡಲಿ ಮಾಡ್ರಿ, ಎಂತ ಮಾಡ್ತಾರೆ, ಅರೆಸ್ಟ್ ಮಾಡ್ತಾರೆ. ನಾನು ಬರ್ತೇನೆ, ನನ್ನನ್ನು ಅರೆಸ್ಟ್ ಮಾಡಿದ್ರೆ ತುಂಬ ಸಂತೋಷ. ಸುಮಾರು ದಿವಸ ಆಯ್ತು ಈಗ ಹಾಗಾಗಿ ಏನು ಗೊತ್ತಿಲ್ಲ, ಅರೆಸ್ಟ್ ಮಾಡಿ ಅದಕ್ಕೆ ಹಿಡಿದಿದ್ದೀನಿ ಅಂಥದ್ದೆಲ್ಲ ಮಾತಾಡಬಾರ್ದು ಮಾರ್ರೆ. ಗಣೇಶನ ಇದಕ್ಕೆ ಯಾರು ಬರಬಾರ್ದು ಹಾಗೆ, ಅದು ಒಳ್ಳೆ ಮಾತಲ್ಲ. ಯಾರು ಹಿಡಿದಿದ್ದು ಈಗ ಹಾಗೆಲ್ಲ ಮಾತಾಡ್ತಿದ್ರು ಅಂತ ಅವರೆಲ್ಲ. ಅದಕ್ಕೆ ಹೇಳಿ ನಾನು, ಸ್ಪೀಕರ್ ಅಂದರೆ ಎಲ್ಲರನ್ನೂ ಸಮಾಧಾನ ಮಾಡಿಕೊಂಡು ಹೋಗುವಂಥವ್ರು ಸ್ಪೀಕರ್ ಅಂತ ಲೆಕ್ಕ. ಅದಕ್ಕೋಸ್ಕರ ಅವರು ಹಾಗೆ ಮಾತಾಡಿದ್ದಿದ್ದರೆ ಅದೇನೋ ತಪ್ಪು ಕಲ್ಪನೆಯಲ್ಲಿ ಮಾತಾಡಿರ್ಬೋದು, ಅದು ಸರಿ ಮಾಡಿಕೊಳ್ತಾರೆ ಅಂತ ನನ್ನ ವಿಶ್ವಾಸ. ಬೇಡ ಬೇಡ ನೋಡಿ, ಹಿಂದೆ ಗುಜರಾತಿನಲ್ಲಿ ಸೋಮನಾಥನ ದೇವಸ್ಥಾನವನ್ನು ಗಜೇರಿ ಮೊಹಮ್ಮದ್ ಪುಡಿ ಮಾಡ್ತಾರೆ. ದೇಶಕ್ಕೆ ಸ್ವಾತಂತ್ರ್ಯ ಬಂದ ತಕ್ಷಣ ಮೊದಲು ವಲ್ಲಭಾಯಿ ಪಟೇಲ್ ಮಾಡಿದಂಥ ಕೆಲಸ ಅಂದರೆ ಆ ದೇವಸ್ಥಾನದ ಜೀರ್ಣೋದ್ಧಾರ. ಅಲ್ಲಿ ಒಂದು ಜೀವಂತ ಮಸೀದಿ, ಮೊನ್ನೆ ಅಯೋಧ್ಯೆಯಲ್ಲೇ ಇದ್ದಾಗೆಲ್ಲ ಅಯೋಧ್ಯೆಯಲ್ಲಿ ಸತ್ತು ಹೋದಂಥ ಒಂದು ಕಟ್ಟಡ ಇದ್ದಾರೆ, ಅಲ್ಲಿ ಜೀವಂತ ಮಸೀದಿ ಇತ್ತು. ಆ ಜೀವಂತ ಮಸೀದಿಯನ್ನು ತೆಗೆದು ಅಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಿಕೊಂಡಾಗ ಇದೇ ಕಾಂಗ್ರೆಸ್ ನೇತಾ ನೆಹರು ವಿರೋಧ ಮಾಡಿದರು. ಅವರು ಅದನ್ನು ಗಣನೆಗೆ ತಗೊಳ್ಳಿಲ್ಲ. ಅದಾಗಿ ಅದನ್ನು ಕಟ್ತಾ ಇರಬೇಕಾದ್ರೆ ಅವರು ಹೇಳಿದರು, ನೀವು ಕಟ್ತಾ ಇರುವಂಥ ದೇವಸ್ಥಾನಕ್ಕೆ ನಾನು ಒಂದು ಪೈಸೆ ಕೊಡೋದಿಲ್ಲ ಸರ್ಕಾರದಲ್ಲಿ. ಭಾರಿ ಒಳ್ಳೆ, ನಿಮ್ಮ ಸರ್ಕಾರದ ಹಣನೇ ಬೇಡ, ಸೋಮನಾಥನ ಭಕ್ತರು ಯಾರಿದ್ದಾರೋ ಅವರಿಂದಲೇ ನಾವು ಕಟ್ಟುವುದು ಅಂತ ಹೇಳಿದ್ರು. ಅದಕ್ಕೋಸ್ಕರ ಸರ್ಕಾರ ಹಣವೇ ಕೊಡೋದು ಬೇಡ, ನಾವೇ ಮಾಡಿಕೊಂಡು ಹೋಗ್ತೇವೆ. ಹಿಂದೂ ಸಮಾಜಕ್ಕೆ ಅಷ್ಟು ಶಕ್ತಿ ಇದೆ, ಹಿಂದೂ ಸಮಾಜಕ್ಕೆ ಅಷ್ಟು ಭಕ್ತಿ ಇದೆ, ಅದಕ್ಕೋಸ್ಕರ ಸರ್ಕಾರ ಹಣ ಕೊಡಬೇಕಂತೆ. ಪಾಪ ಭಾರಿ ಲಾಸಿನಲ್ಲಿದ್ದಾರೆ ಅವರು, ಗ್ಯಾರಂಟಿ ಅದು. ಅದಕ್ಕೋಸ್ಕರ ಏನು ತಲೆಬಿಸಿ ಮಾಡೋದು ಬೇಡ, ಅವರು ಹಣ ಕೊಡಬೇಕಂತ. ಸರಿ, ಈಗ ಗೊತ್ತಿಲ್ಲ ನನಗೆ, ಇರ್ಬೋದು ಆ ರೀತಿ ವಿರೋಧಿ ಮನೋಭಾವನೆ ಕಾಂಗ್ರೆಸ್ಸಿನ ಜನ್ಮಜಾತ ಬಂದ ಸಂಗತಿ. ಅದು ಮಾಡಬಾರ್ದು. ರಾಜಕೀಯ ಭಿನ್ನತೆ ನಮ್ಮ ಹತ್ರ ಇರ್ತದೆ. ಒಂದು ಅಭಿಪ್ರಾಯಕ್ಕೆ ಎರಡು ಅಭಿಪ್ರಾಯ ಇದ್ದೇ ಇರ್ತದೆ. ಅದು ವಿರೋಧಿ ಪಕ್ಷ ಅಲ್ಲ, ಪ್ರತಿಪಕ್ಷ ಅಂತ. ಇವರು ಕಾಂಗ್ರೆಸ್ನವರು ಅದನ್ನು ವಿರೋಧಿ ಪಕ್ಷ ಅಂತ ಮಾಡಿದ್ದಾರೆ. ಅದಕ್ಕೆ ಅವರು ಮಾಡಿದಾಗ ವಿರೋಧ. ಈಗ ಭಾರತ ಅಂತ ಹೇಳಿದಾಗ ಇವರು ವಿರೋಧ ಮಾಡಬೇಕು ಅಂತ ಇವರು ವಿರೋಧ ಮಾಡ್ತಾ ಇದ್ದಾರೆ. ಅದು ಮಾಡಬಾರ್ದು. ಅದಕ್ಕೆ ಇಲ್ಲಿ ಯಾರ್ಯಾರಿದ್ದಾರೆ, ಒಂದು ಕಡೆಯಲ್ಲಿ ಅವರ ಜೀವನದ ಪ್ರಶ್ನೆನೇ ಇದೆ ಅಲ್ಲ, ಅಲ್ಲಿರುವಂಥ ಯಾರ ಗುತ್ತಿಗೆದಾರರು ಅವರು ಬರ್ತಾರೆ, ಪಾಠ ಹೇಳ್ಕೊಡ್ತಾರೆ. ಅವರು ಬದುಕಲಿಕ್ಕೆ, ಅವರಿಗೂ ಹೆಂಡತಿ ಮಕ್ಕಳೆಲ್ಲ ಇದ್ದಾರೆ, ಅವರು ಬದುಕಲಿಕ್ಕೆ ಬೇಕು. ಆ ರೀತಿ ಮಾಡೋದದು ಅನ್ಯಾಯ, 100ಕ್ಕೆ 100 ಅನ್ಯಾಯ. ಆ ರೀತಿ ಮಾಡಬಾರ್ದು. ಹಾಗೆ ಮಾಡಿದ್ದರೆ ಅವರು ಅನ್ಯಾಯ ಮಾಡಬಾರ್ದು ಅಂತ ನಾನು ಅವ್ರ ಹತ್ರ ವಿನಂತಿ ಮಾಡ್ತೀನಿ. ಬಳಕೆ ಮಾಡ್ತಾರೆ ಅಂದರೆ ಈ ಗಣೇಶ ಚತುರ್ಥಿ ಯಾವುದೋ ನಮ್ಮದು ದೇಶ ಧರ್ಮಾಧಾರಿತ ದೇಶವೇ ನಮ್ಮದು. ಸೆಕ್ಯುಲರ್ ಅಂತ ಹೇಳಿದರೆ ಹಿಂದುವಿನಿಂದ ಸೆಕ್ಯುಲರ್ ಯಾರು ಬೇಕು? ಈ ಜಗತ್ತಿನಲ್ಲಿ ಅತ್ಯಂತ ಮೋಸ್ಟ್ ಸೆಕ್ಯುಲರ್ ಅಂದರೆ ಹಿಂದೂ. ಅವನಿಗೆ ಯಾವುದೇ ದೇವರ ಪ್ರಶ್ನೆ ಏನಿಲ್ಲಲ್ಲ, ಯಾವ ದೇವರನ್ನು ಬೇಕಾದ್ರೆ ಪೂಜೆ ಮಾಡ್ಬೋದು ಅಂತ ಏನಲ್ಲ. ಎಲ್ಲರಿಗೂ ಒಂದು ಸ್ವಾತಂತ್ರ್ಯವನ್ನು, ಧಾರ್ಮಿಕ ಸ್ವಾತಂತ್ರ್ಯವನ್ನು ಕೊಟ್ಟವನು ಹಿಂದೂ. ಇಲ್ಲರೂ ಇಲ್ಲಿ ಮುಸಲ್ಮಾನರು ಇರ್ತಾರೆ ಅಥವಾ ಕ್ರಿಶ್ಚಿಯನ್ರಿಗೆ ಸಾಧ್ಯ ಇಲ್ಲ. ನಾವು ಅವರಿಗೆ ಅವಕಾಶ ಮಾಡಿಕೊಡ್ತೇವೆ. ನಿಮ್ಮ ದೇವರನ್ನು ನೀವು ಪೂಜೆ ಮಾಡಿ, ನಮ್ಮ ದೇವರನ್ನು ನಾವು ಪೂಜೆ ಮಾಡ್ತೇವೆ. ನಿಮ್ಮ ದೇವರನ್ನು ಪೂಜೆ ಮಾಡಲಿಕ್ಕೆ ನಮ್ಮದು ಅಡ್ಡಿ ಇಲ್ಲ. ನೀವು ನಮ್ಮನ್ನು ವಿರೋಧ ಮಾಡಬಾರ್ದು. ನಾವು ಮಾಡುವಂಥ ದೇವರ ಪೂಜೆಗೆ ನೀವು ಅಡ್ಡಿ ಮಾಡಬಾರ್ದು. ಇದು ಹಿಂದೂ ಮೆಜಾರಿಟಿ ಇರುವಂಥ ಒಂದು ಸಂಸ್ಥೆ ಇದು. ಅಲ್ಲಿ ದೇವರನ್ನು ಪೂಜೆ ಮಾಡಿದರೆ ತಪ್ಪೇನಾಗುತ್ತೆ? ಯಾರಿಗಾರು ನಾವು ಬೈದುವ ಅಥವಾ ಇನ್ನೊಂದು ಯಾರಿಗಾರು ಅನ್ಯಾಯ ಮಾಡಿದ್ರು ಅಲ್ಲ, ನಾನು ಬೈತೇವೆ ಅಥವಾ ಯೇಸುವನ್ನು ಬೈತೇವೆ, ಪ್ರಶ್ನೆ ಇಲ್ಲಲ್ಲ. ಧಾರ್ಮಿಕ ಜಾಗೃತಿ ಬೆಳಿಬೇಕು ಅಂತ. ಧಾರ್ಮಿಕ ಜಾಗೃತಿ ಬೆಳೀಲಿಕ್ಕೆ ಶಿಕ್ಷಣ ಸಂಸ್ಥೆಯವರು ಕೆಲಸ ಮಾಡಬೇಕು. ಇವತ್ತು ಅದೇ ಸಮಸ್ಯೆ ಆಗಿರೋದು. ಸೆಕ್ಯುಲರ್ ಹೆಸರಿನಿಂದ ಹಿಂದೂಗಳಿಗೆ ತೊಂದರೆ ಆಗಿದೆ. ಹಿಂದೂ ಧಾರ್ಮಿಕ ಚಿಂತನೆಗಳಿಗೆ, ಹಿಂದೂ ಸಾಂಸ್ಕೃತಿಕ ಚಿಂತನೆಗಳಿಗೆ, ಹಿಂದೂ ಜೀವನ ಮೌಲ್ಯಗಳಿಗೆ ತೊಂದರೆ ಆಗಿದೆ ಇವತ್ತು. ಅದಕ್ಕೋಸ್ಕರ ಅದನ್ನು ಜಾಗೃತಿ ಮಾಡುವಂಥ ಹಂತದಲ್ಲಿ ಅದು ಶಾಲೆಯಿಂದ ಮೊದಲು ಇರಲಿಲ್ವಾ? ಎಲ್ಲ ಶಾಲೆಗಳಲ್ಲಿ ಭಜನೆ ಇರಲಿಲ್ಲ. ಯಾಕೆ ತೆಗೆದರು ಇವರು ಭಜನೆಯಲ್ಲಿ? ಅಕಸ್ಮಾತ್ ಮುಸಲ್ಮಾನ್ ಇದ್ದಾನೆ, ತಪ್ಪ, ಮುಸಲ್ಮಾನ ಏನೋ ಭಜನೆ ಮಾಡಿದ, ಏನು ಸಮಸ್ಯೆ ಏನು? ಅವನಿಗೆ ಕಳ್ಕೊಳ್ಳಿಕ್ಕೆ ಏನಿದೆ? ನಾವು ಅವರ ದೇವರನ್ನು ಒಪ್ಕೊಳ್ತೇವೆ ಅಂತ ಅವರು ಒಪ್ಕೊಳ್ಳಿ, ಎಲ್ಲರ ದೇವರನ್ನು, ಏನು ಸಮಸ್ಯೆ ಏನು ಅವರಿಗೆ?
ಅವರ ಮಸೀದಿಯಲ್ಲಿ ಹೋಗಿ ಅಲ್ಲನೇ ಪೂಜೆ ಮಾಡಲಿ, ಮನೆಯಲ್ಲಿ ಅಲ್ಲನೇ ಪೂಜೆ ಮಾಡಲಿ. ಇಲ್ಲಿ ಒಂದು ಸಾಮಾಜಿಕ ಒಂದು ರಾಷ್ಟ್ರಧರ್ಮ ಅಂತ ಇದೆ. ರಾಷ್ಟ್ರಧರ್ಮ ಬೇರೆ, ಆ ರಾಷ್ಟ್ರಧರ್ಮದಲ್ಲಿ ಇದು. ಅದಕ್ಕೋಸ್ಕರ ರಾಷ್ಟ್ರಧರ್ಮ ಯಾವುದಿದೆ ಅದು ಎಲ್ಲರಿಗೆ ಗೌರವ ಕೊಡುವಂಥ ಒಂದು ಧರ್ಮ. ಅದಕ್ಕೋಸ್ಕರ ಮುಸಲ್ಮಾನರಿಗೆ ಗೌರವ ಕೊಡಲಿ, ಏನು ಕಳ್ಕೊಳ್ಳೋದೇನಿದೆ ಅವ್ರಿಗೆ. ನನಗೆ ಆಶ್ಚರ್ಯ ಇವ್ರು ಹೇಳ್ತಾ ಇರೋದು. ಅವರು ಅಲ್ಲನ ಪೂಜೆ ಮಾಡಲಿಕ್ಕೆ ನಾವೇನು ವಿರೋಧ ಮಾಡಲಿಲ್ಲ. ಗಣೇಶನ ಪೂಜೆ ಮಾಡೋರಿಗೆ ಕಲ್ಯಾಣ ಕೊಡಿ, ಮೆರವಣಿಗೆ ಹೋಗ್ಬೇಕಾದ್ರೆ ಹನುಮಂತನ ಮೆರವಣಿಗೆ ಕಲ್ಯಾಣ ಕೊಡಿ. ಏನಾದ್ರಿಂದ ಲಾಭ ಏನು ಅವರಿಗೆ? ಈ ದೇಶದಲ್ಲಿ ಸಾಮರಸ್ಯ ತರಲಿಕ್ಕೆ ಸಾಧ್ಯ ಆಗ್ತದ? ಸಾಧ್ಯ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾವಿಬ್ಬರು ಅವರ ಉರುಸಿನ ಮೆರವಣಿಗೆ ಅಥವಾ ಇನ್ನೊಂದು ಮೊಹಮ್ಮದ್ ಪೈಗಂಬರ್ರ ಜನ್ಮದಿನದ ಮೆರವಣಿಗೆ ಹೋಗ್ತಾರೆ. ಎಲ್ಲಿಯಾದರೂ ಕಲ್ಲು ಹೊಡೆದಿದ್ದಾರಾ? ಎಲ್ಲಿಯಾದರೂ ವಿರೋಧ ಮಾಡಿದಾರಾ? ಎಂಗಲ್ನ ದೇವಸ್ಥಾನದ ಎದುರು ನೆಗಲಿನ ಮೆರವಣಿಗೆ ಪೈರವಲ್ಲಿ ಅಂತ ಹೇಳಿದೆವ? ಅವರ ತಪ್ಪು ಬಾರಿಸಿಕೊಂಡು ಹೋಗ್ತಾರೆ. ನಮಗೇನಾದ್ರು ಅದು ಅಡ್ಡಿ ಆಯಿತು ಅಂತ ಹೇಳಿದೆವ? ಇಲ್ಲ ರೀ. ಹಿಂದುವಿನ ಈ ವಿಶಾಲ ಮನೋಭಾವನೆಯನ್ನು ಅರ್ಥ ಮಾಡಿಕೊಳ್ಬೇಕು ಅಂತ. ಇವರು ಅದನ್ನು ದುರುಪಯೋಗ ಮಾಡಬಾರ್ದು. ಅದಕ್ಕೋಸ್ಕರ ಎಲ್ಲರೂ ಒಟ್ಟಿಗೆ ನಾವು ಬದುಕಬೇಕು ಅಂತ ಆದರೆ ನಾವು ಅವರಿಗೆ ಹಾಗೆ ಗೌರವ ಕೊಟ್ಟರೆ ಹಾಗೆ ಅವರು ನಮಗೆ ಗೌರವ ಕೊಟ್ಟರು. ಅದಕ್ಕೋಸ್ಕರ ಅದು ವಿಶ್ವವಿದ್ಯಾಲಯದಲ್ಲಿರಲಿ ಅಥವಾ ನಮ್ಮ ಶಾಲೆಗಳಲ್ಲಿರಲಿ ಕಾಲೇಜುಗಳಲ್ಲಿರಲಿ ಅವರು ಪೂಜೆ ಮಾಡಬೇಕು. ಇವರು ಅಲ್ಲ ನಾನು ಪೂಜೆ ಮಾಡಿದ್ರು ಮಾಡಲಿ, ನಮ್ಮಿಂದೇನು ಆಕ್ಷೇಪ ಇಲ್ಲ. ಇವರು ಆ ದೇಶದ್ರೋಹಿ ಕಮ್ಯುನಿಸ್ಟರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮೊನ್ನೆ ಹೇಗೆ ಮಾಡಿಕೊಟ್ರು? ಅದೇ ಕಮ್ಯುನಿಸ್ಟರು ಆವತ್ತು ನಮ್ಮ ದೇಶದ ಮೇಲೆ ಚೀನಾ ಆಕ್ರಮಣ ಮಾಡಿದಾಗ ಈ 43,000 ಚದರ ಕಿಲೋಮೀಟರ್ ಭೂಮಿ ನಾವು ಇವತ್ತು ಚೀನಾದ ಕೈಗೆ ಕೊಟ್ಟವಲ್ಲ, ಇದೇ ಕಮ್ಯುನಿಸ್ಟ್ ಮಾಡಿದ್ದು. ಕೇಳಿ ಆ ಕಕ್ಕಿಲಾಯರ ಹತ್ರ ಅವರ ಇವ್ರ ಹತ್ರ ಕೇಳಿ, ಪಕ್ಷದವ್ರ ಹತ್ರ ಕೇಳಿ. ಅದೇ ಜನ ಮಾಡಿ. ಈ ಶಂಸುಲ್ ಅಂತ ಇಸ್ಲಾಂ ಅಂತ ಇದೆ, ಹಿಂದೂ ವಿರೋಧಿ ಮಾತಾಡಿದಂಥ ಮನುಷ್ಯ. ನೀವು ಅವರಂತಂದು ಇಲ್ಲಿ ಭಾಷಣ ಮಾಡಿಸ್ತೀರಾ? ಇದು ಸರಿಯಾಗಿದ್ದು. ಆವಾಗ ಇವರಿಗೆ ಯಾರಿಗೂ ಇದು ವಿರೋಧ ಅಂತ ಅನ್ನಿಸಲಿಲ್ವಾ? ದೇವರನ್ನು ಇಟ್ಟಾಗ ಮಾತ್ರ ವಿರೋಧ ಅಂತ ಯಾಕೆ ಅನಿಸೋದು? ಅದು ಸುತ್ತನೂ ಸರಿ. ಈ ದೇಶದಲ್ಲಿ ಆಗೋದಿಲ್ಲ. ಈ ದೇಶದಲ್ಲಿ ಹಾಗೆ ಮಾಡಬಾರ್ದು. ನಾವೆಲ್ಲರೂ ಒಂದಾಗಿ ಒಟ್ಟಾಗಿ ಸಾಮರಸ್ಯ. ಇವರಿಗೆ ಹಿಂದೂಗಳು ಓಟ್ ಹಾಕಲಿಲ್ಲ, ಹಿಂದೂಗಳು ಓಟ್ ಹಾಕಿ ತುಂಬ ಜನ ಹಿಂದೂಗಳು ಓಟಿನಿಂದ ಗೆದ್ದಿದ್ದಾರೆ, ಬರೀ ಮುಸಲ್ಮಾನ ಓಟಿಂದ ಗೆದ್ದದಲ್ಲ. ಹಾಗಾದರೆ ಅದರಲ್ಲಿದ್ದಂಥ ಹಿಂದೂ ಅವನು ಗಣೇಶ ಪೂಜೆ ಮಾಡೋವನೇ, ಅವನಿಗೆ ಅವಕಾಶ ಕೊಡಿ. ಏನು ಅದರಲ್ಲಿ ನೀವು ಕಳ್ಕೊಳ್ಳಿ. ಅದಕ್ಕೆ ಹೇಳಿದೆ ಅಲ್ಲ ನಾನು ಪೂಜೆ ಮಾಡೋಕ್ಕೆ ಮಾಡಲಿ, ನಿನ್ನ ಎಲೆಕ್ಷನ್. ಎಷ್ಟೋ ಕಡೆಗಳಲ್ಲಿ ಮಾಡ್ತಾರಲ್ಲ. ಇವತ್ತು ರೈಲ್ವೆ ಸ್ಟೇಷನ್ನಲ್ಲಿ ಹೋಗಿ, ಬೆಂಗಳೂರಿನ ರೈಲ್ವೆ ಸ್ಟೇಷನ್ನಲ್ಲಿ ಅದೇನು ಇವರಿಗೆ ಕೂತ್ಕೊಳ್ಳಿಕ್ಕಿರುವಂಥ ಒಂದು ಜಾಗದಲ್ಲಿ ಇವರಾಗಿ ನಮಾಜ್ ಮಾಡಲಿಲ್ಲ. ಆವಾಗ ಇವರಿಗೆ ತಪ್ಪೊಂದು ಅನಿಸಲಿಲ್ಲ. ಎಂತ ಮಾತಾಡ್ತಾರೆ ಮರ? ಹಾಗೆ ಮಾತಾಡಬಾರ್ದು. ಎಲ್ಲರನ್ನೂ ಒಟ್ಟಿಗೆ ಸೇರಿಸಿಕೊಂಡು ಹೋಗಬೇಕಾದಂಥ ಅಗತ್ಯ ಸ್ಪೀಕರಿಗಂತೂ ಬಹಳ ಇದೆ. ಸ್ಪೀಕರ್ ಎಲ್ಲರೂ ಒಟ್ಟಿಗೆ ಮೊನ್ನೆ ಅಲ್ಲಿ ನೋಡಿದೆವಲ್ಲ, ಅಲ್ಲಿ ನಮ್ಮ BJP ಅವರು ಮನಿಯಾಯನ ಕುಲ್ಯರ ಬಂಡ್ಲೆ ಮಾರಾಯನೆ ಅಂತ ಹೇಳಿಲ್ವಾ? ಅದು ಸಾಮರಸ್ಯ ಅಲ್ಲ, ಒಳ್ಳೇದಕ್ಕೆ ಅಲ್ವಾ? ಸಾಕು ಬೇಡ, ಗೊತ್ತಲ್ಲ ಬೇಡ, ಗಡಿಬಿಡಿ ಬೇಡ ಅಂತ ಅಲ್ಲಿ ಹೇಳ್ತಾರೆ. ಇನ್ನೂ ಗಡಿಬಿಡಿ ಬೇಡ ಅಂತ ಹೇಳಿ ಅವರು ಒಕ್ಕಡೆ ಆಗಲಿ ಏನೇನು ಎಂಜಿನಿಯರ್ ಬಾಧ್ಯರು ಮಾರೆ ಐದು ಮಾಸ ಬಾಧ್ಯರು ಮುಂತಾಲೆ ಜೈಕರಮ್ ಇದ್ರೆ ಮಕ್ಕಳಿಗೆ ಅನುಮತಿ ಕೊಡಲಿ ಅಂತ ಹೇಳಬೇಕಲ್ಲ. ಅದು ಸಾಮರಸ್ಯ ಅಂತ ಹೇಳಿ